ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಹಾಗೆಯೇ ಲವ್ಮಾ ಬ್ಯೂಟಿ ಸೋಪ್. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅನ್ನೋ ಗಾದೆನ ನಾವೆಲ್ಲರೂ ಕೇಳಿದ್ದೀವಿ ಅಲ್ವಾ? ಅದೇ ರೀತಿ ಅಡುಗೆ ಕೂಡ. ಗಂಟೆಗಟ್ಟಲೆ ತಗೊಂಡು ಅಡುಗೆ ಮಾಡಿದರೂ ಕೂಡ ಚಿಕ್ಕದೊಂದು ತಪ್ಪು ಇಡೀ ಅಡುಗೆನ ಕೆಡಿಸಬಹುದು. ಹಾಗಾಗಿ ಜಾಗರೂಕತೆ, ಕೌಶಲ್ಯತೆ ಹಾಗೆಯೇ ನೈರ್ಮಲ್ಯತೆ ತುಂಬಾ ಮುಖ್ಯ ಆಗುತ್ತೆ. ಇದು 3 ಅಚ್ಚುಕಟ್ಟಾಗಿದ್ದರೆ ಅಡುಗೆನೂ ಅಚ್ಚುಕಟ್ಟಾಗಿರುತ್ತೆ. ಇದೇ ರೀತಿ ಅಚ್ಚುಕಟ್ಟಾದ ಅಡುಗೆ ಮಾಡೋಕ್ಕೆ ನಮ್ಮ ಜೊತೆಗೆ ಇವತ್ತು ಇದ್ದಾರೆ ವೀಣಾ ಶೆಟ್ಟಿಯವರು. ಸೊ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಸೊ ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀರಾ ನೀವು? ಇವತ್ತು ನಾನು ಒಂದು ಕೊಂಕಣಿ ರೆಸಿಪಿ ಮಾಡ್ತಾ ಇದ್ದೆ, ಮಂಡೋ ಅಂತ ಹೇಳಿ. ಮಂಡೋ, ಓಕೆ. ಸಮವಾಟ್ ಲೈಕ್ ಪೂರಿ ಎಲ್ಲ ಇರುತ್ತೆ ಅಲ್ವಾ, ಅದೇ ಟೈಪ್ ಅಲ್ಲೇ ಸ್ವಲ್ಪ ಸ್ವೀಟ್ ರೆಸಿಪಿ ಇದು. ಓಕೆ. ಸೊ ಮಂಡೋ ಅಂತ ಫಸ್ಟ್ ಟೈಮ್ ಕೇಳ್ತಿರೋದು. ಕೊಂಕಣಿ ರೆಸಿಪಿನ ಇದು? ಹೌದು, ಕೊಂಕಣಿ ರೆಸಿಪಿ. ಸೊ ಹೆಚ್ಚಾಗಿ ಕೊಂಕಣಿಸ್ ಜಾಸ್ತಿ ಮಾಡ್ತಾರೆ. ಮಂಡೋ ಜೊತೆಗೆ ಇನ್ನೊಂದು ರೆಸಿಪಿ ಮಾಡ್ತಾ ಇದ್ದೀರಾ? ಇನ್ನೊಂದು ರೆಸಿಪಿ ನಿಮಗೆಲ್ಲ ಇಷ್ಟವಾದಂತ ಪಿಜ್ಜಾ ಮಾಡ್ತಾ ಇದ್ದೀನಿ. ನಮ್ಮ ಇದು ಟೀನೇಜ್ ಫೇವರೇಟ್ ಪಿಜ್ಜಾ. ಸೊ ಹೆಚ್ಚಾಗಿ ನಾವು ಔಟ್ಸೈಡ್ ಹೋಗಿ ತಿಂತೀವಿ ಪಿಜ್ಜಾ ಎಲ್ಲ. ಸೊ ಇವತ್ತು ಮನೆಯಲ್ಲೇ ಮಾಡಿ ನಾವು ತಿನ್ಬಹುದು ಅಂತ ಹೇಳಿ ಅಲ್ವಾ? ಓವನ್ ಬೇಕು ಅಂತ ಇಲ್ಲ ಅಂತ ಅನ್ಕೋತೀನಿ ಅಲ್ವಾ? ಹೆಚ್ಚಾಗಿ ಓವನ್ ಇಲ್ಲದ ಕಾರಣ ಪಿಜ್ಜಾ ನಾವು ಹೆಚ್ಚಾಗಿ ಮನೇಲಿ ಮಾಡಲ್ಲ, ಬಟ್ ಓವನ್ ಇಲ್ಲದೇನು ಪಿಜ್ಜಾ ಮಾಡಬಹುದು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ 2 ರೆಸಿಪಿನ, ಐ ಮೀನ್ ಸ್ಪೆಷಲ್ ರೆಸಿಪಿನ ಮಾಡ್ಕೊಡ್ತಾ ಇದ್ದೀರಾ. ಸೊ ವೇಟ್ ಮಾಡೋ ಪ್ರಶ್ನೆನೇ ಇಲ್ಲ, ಡೈರೆಕ್ಟ್ ಕಿಚನ್ ಹೋಗೋದು ಅಂಡ್ ಮಂಡೋ ಸ್ಟಾರ್ಟ್ ಮಾಡುವಂತ. ಓಕೆ ಮ್ಯಾಮ್, ಬನ್ನಿ. ಸೊ ಎಸ್ ಮೇಡಮ್, ಈಗ ಮಂಡೋ ಮಾಡ್ತಾ ಇದ್ದೇನೆ. ಸೊ ಮಂಡೋ ಮಾಡಕ್ಕೆ ಶುರುವಿಗೆ ನಂಗೊಂದು ಸ್ಪೂನ್ ಕೊಡಿ. ಓಕೆ, ಬರೀ ಸ್ಪೂನಾ? ಸ್ಪೂನ್ ಸಾಕು. ಆಚೆಯಿಂದ ಗ್ಯಾಸ್ ಹಚ್ಚಿ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಸ್ಲೋ ಲೈಟ್ ಬಿಡಿ ಆಯ್ತಾ? ಸೊ ಎಣ್ಣೆ ಬಿಸಿ ಆದಾಗ ರೆಡಿ ಮಾಡ್ತಾ ಇದ್ದೇನೆ. ಸಕ್ಕರೆ ಹಾಕ್ತಾ ಇದ್ದೇನೆ. ಓಕೆ. ನಮ್ಮ ಕ್ವೀನ್, ಕಿಚನ್ ಕ್ವೀನ್ ಇದು, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಸ್, ವಿಟಮಿನ್ ಎ, ಡಿ ಅಂಡ್ ಇ. ಸಾಕಾಗುತ್ತಾ? ಸ್ವಲ್ಪ ಹಾಕಿ. ಓಕೆ, ಸಾಕು. ಡೆಸಿಕೇಟೆಡ್ ಪೌಡರ್ ಹಾಕ್ತಾ ಇದ್ದೇನೆ ನಾನು. ಯಾವ ಪೌಡರ್? ಡೆಸಿಕೇಟೆಡ್. ಹೌದು, ಇಲ್ಲಾದ್ರೆ ಕೊಬ್ಬರಿ ತುರಿ ಹಾಕೊಳ್ಬಹುದು. ಇದೆರಡು ಮಿಕ್ಸ್ ಮಾಡಿಡುವ. ಇದರೊಟ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿ. ಓಕೆ. ಇಟ್ಸ್ ಅ ಸ್ವೀಟ್ ರೆಸಿಪಿ. ಸ್ವೀಟ್ ರೆಸಿಪಿ ಅಂದ್ರೆ. ಓಕೆ. ನಾನು ಇಲ್ಲಿವರೆಗೂ ಮಂಡೋ ಟೇಸ್ಟ್ ಮಾಡಿಲ್ವಾ? ಫಸ್ಟ್ ಟೈಮ್ ನಿಮ್ಮ ಕೈ ರುಚಿನೇ ಟೇಸ್ಟ್ ಮಾಡೋದು. ಹಾಗಾದ್ರೆ ಮಂಡೋ ಹೋಗಿದೆ ಅಂತ. ಓಕೆ. ಇದು ಒಂದು ಸೈಡಲ್ಲಿ ಇಟ್ಬಿಡುವ ನಾವು. ಓಕೆ. ಇದು ಲಾಸ್ಟಿಗೆ ಬೇಕಾಗುತ್ತಾ? ಹೌದು, ಅದು ಪುರಿ ತರ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು. ಓಕೆ. ಮೈದಾ ಹಿಟ್ಟು. ಓಕೆ. ಇದು ಟ್ರೆಡಿಷನಲ್ ಡಿಶ್? ಹೌದು, ಟ್ರೆಡಿಷನಲ್ ಡಿಶ್. ಸ್ವಲ್ಪ ನೀರು ಬೇಕಿತ್ತು ಹಿಟ್ಟು ಕಲಿಸ್ಲಿಕ್ಕೆ. ಹಾಕದ? ಸ್ವಲ್ಪ ಹಾಕಿ, ಸಾಕು. ಸ್ವಲ್ಪ ಎಣ್ಣೆ ಹಾಕಿ. ಓಕೆ. ಸನ್ ಪ್ರೀಮಿಯಂ ಹಾಕ್ತಾ ಇದ್ದೀವಿ. ಹೌದು, ಸಾಕು. ಸಾಕಾಗುತ್ತಲ್ಲ? ಇದು ನೀವೇ ಇಲ್ಲಿಂದ ಕಲ್ತಿರುವಂಥದ್ದು ಮಂಡೋ? ಅಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಮಾಡ್ತಾ ಇರ್ತಾರಲ್ಲ. ಸೊ ಫ್ರೆಂಡ್ ಸರ್ಕಲ್ ಇಂದ ಕಲ್ತಿ ಅಲ್ವಾ? ಸೊ ಫ್ರೆಂಡ್ಸಿಗೆ ಔಟ್ಸೈಡ್ ಅಲ್ಲಿ ಔಟಿಂಗ್ ಎಲ್ಲ ಜಾಸ್ತಿ ಹೋಗ್ತೀರಾ?
ಹಾಂ ಹೋಗ್ತಾ ಇರ್ತೇವೆ ಎಲ್ಲಿಗೆಲ್ಲ ನಾವು. ಹೋಗಿದ್ದೀರಾ? ಹೌದು, ನಾವು ಮಡಿಕೇರಿ, ಮೈಸೂರು, ಓಕೆ. ಸೊ ಟ್ರಿಪ್ ಬ್ಯಾಂಗ್ಳೂರು, ಹೌದು, ಟ್ರೆಕ್ಕಿಂಗ್ ಯಾವತ್ತಾದ್ರೂ ಹೋಗಿದ್ದೀರಾ? ಟ್ರೆಕ್ಕಿಂಗ್ಗೆ ಹೋಗಲಿಲ್ಲ, ಸ್ಕೂಲ್ ಟೈಮಲ್ಲಿ ಹೋಗಿದ್ದೆ. ಈಗ ಆಫ್ಟರ್ ಮ್ಯಾರೇಜ್ ಹೋಗಲಿಲ್ಲ. ಇಲ್ಲಾಂದ್ರೆ ಫ್ರೆಂಡ್ಸ್ ಆಗಲ್ಲ ಹೆಚ್ಚಾಗಿ ಟ್ರೆಕ್ಕಿಂಗು. ಹೌದು. ಅಂಡ್ ನಿಮ್ದು ಹೆಚ್ಚಾಗಿ ಯಾವ ರೀತಿ ಇರುತ್ತೆ ವಿಸಿಟ್ಸ್ ಟ್ರಿಪ್ ಅಲ್ಲಿ? ಟ್ರಿಪ್ಪಲ್ಲಿ ಅಂದರೆ ನಾವು ಜಾಲಿ ಪ್ಲೇಸಸ್ ಹೋಗ್ತೀರಾ ಅಥವಾ ಬರೀ ಟೆಂಪಲ್ ವಿಸಿಟೇ ಇರುತ್ತಾ? ಫ್ರೆಂಡ್ಸ್ ಒಟ್ಟಿಗೆ ನಾವು ಇದಕ್ಕೆ ಹೋಗ್ತೇವೆ, ಓಕೆ. ಜಾಲಿ ಪ್ಲೇಸ್ಗೆ. ನಾವು ಟೆಂಪಲಿಗೆ ಅಂದರೆ ಫ್ಯಾಮಿಲಿ ಒಟ್ಟಿಗೆ ಹೋಗುವಾಗ ಹೋಗ್ತೇವೆ ಜಾಸ್ತಿಯಾಗಿ. ಫ್ರೆಂಡ್ಸ್ ಒಟ್ಟಿಗೆ ಹೋಗುವಾಗೆಲ್ಲ ಜಾಲಿ ಪ್ಲೇಸಿಗೆ ನಾವು ಚಾಯ್ಸ್ ಮಾಡಿದ್ವಿ ಅಲ್ವಾ? ಯಾಕಂದ್ರೆ ಹೆಚ್ಚಾಗಿ ನಮ್ಮ ಫ್ಯಾಮಿಲಿ ಟ್ರಿಪ್ ಅಲ್ಲಿ ಟ್ರಿಪ್ ಅಂತ ಹೇಳಿದ್ರೆ ಮಾತ್ರ ಬರೀ ಟೆಂಪಲ್ಗೆ ಬೇರೆ ಪ್ಲೇಸ್ ಇರಲ್ಲ. ನಾವು ಹೇಳ್ತೀವಿ ಇದನ್ನು ಟ್ರಿಪ್ ಅಂತ ಹೇಳ್ತಾರೆ, ಬರೀ ಟೆಂಪಲ್ ವಿಸಿಟ್ ಇದ್ರೆ ಅಂತ. ಆಗಿದೆ ಇದು. ಇದಾಗಿದಾ? ಹೌದು, Ready? ಹೌದು. Okay. ನೆಕ್ಸ್ಟ್ ಈಗ ಇದು ಲಟ್ಟಿಸುವ ನಾವು ಪೂರಿ ಟೈಪಲ್ಲಿ. ನಾನು ಹೇಳಿದ್ದೆಲ್ಲ ಅವಾಗ ನಿಮಗೆ ಪೂರಿ ಟೈಪ್ ಅಂತ. ಓಕೆ. ಸೊ ಲಟ್ಟಿಸ್ಬೇಕೀಗ. ಹೌದು, ಲಟ್ಟಿಸ್ಲಿಕ್ಕೆ. ಪೂರಿ ಟೈಪ್ ಅಲ್ಲಿ ಬರುತ್ತಾ ಇದು? ಹೌದು, ಚಿಕ್ಕ ಚಿಕ್ಕದ್ದು. Okay. ಇದು ಅಂದ್ರೆ ಟ್ರೆಡಿಷನಲ್ ಐಟಮ್ ಅಂತ ಹೇಳಿದ್ರಿ ಅಲ್ವಾ? ಸೊ ಹೆಚ್ಚಾಗಿ ಫಂಕ್ಷನ್ಸ್ ಗೆ ಫಂಕ್ಷನಿಗೆ, ಮದುವೆ ಫಂಕ್ಷನಿಗೆ ಅಂಥದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ. ನಾನು ಕಟ್ ಮಾಡ್ಕೋಬೇಕು. ಹೌದು. ಇದನ್ನು ನಾವು ಓಕೆ. ಲಟ್ಟಿಸುವುದು. ಹಾ. ಇನ್ನು ಇದನ್ನ ಲಟ್ಟಿಸ್ಲಿಕ್ಕೆ ಲಟ್ಟಿಸ್ಲಿಕ್ಕಿದೆ. ಮ್ಯಾಮ್, ಈಗ ಟ್ರಿಪ್ ಎಲ್ಲ ಹೋಗ್ತೀವಿ ಅಂತ ಹೇಳಿದ್ರಲ್ಲ, ಹೌದು. ನಿಮ್ಗೆ ಎಲ್ಲಿಗಾದ್ರೂ ಈ ಪ್ಲೇಸ್ಗೆ ಒಮ್ಮೆ ವಿಸಿಟ್ ಕೊಡ್ಬೇಕು ಅಂತ ವಿಶ್ ಲಿಸ್ಟ್ ಅಲ್ಲಿ ಏನಾದ್ರೂ ಇದೆಯಾ? ಹಾಗೇನಿಲ್ಲ. ಇಲ್ಲ. ಲಿಸ್ಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಾವೀಗ ಹೆಚ್ಚಾಗಿ ಬಿಡು ಸಿಗುವುದೇ ಕಡಿಮೆ ಅಂತದ್ರಲ್ಲಿ ಯಾವ ಪ್ಲೇಸ್ ಆದ್ರೂ ಆಗ್ತದೆ ಹೋಗ್ತೇವೆ. ದೂರ ದೂರ ಪ್ಲೇಸ್, ಈಗ ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್, ಇದೆಲ್ಲ ಚೆನ್ನಾಗಿರುತ್ತೆ. ಔಟ್ ಕಂಪ್ಲೀಟ್ ಡಿಫ್ರೆಂಟ್ ಇರುತ್ತೆ. ನನಗೆ ತುಂಬಾ ಇಷ್ಟ ಇತ್ತು ದುಬೈ ಹೋಗ್ಬೇಕಂತ ಹೇಳಿ. ಈಗ ಪೆಂಡಮಿಕ್ ಇಯರ್ ಇಂದ ಉಂಟ ದುಬೈದು ಇಂಟ್ರೆಸ್ಟ್ ಹೋಗಿದೆ ಅಲ್ವಾ? ಯಾಕಂದ್ರೆ ಒಂದ್ಸಲ ಫಾರಿನ್ ವಿಸಿಟ್ ಮಾಡಬೇಕು, ಹೆಂಗಿರುತ್ತೆ ನೋಡ್ಬೇಕು, ಇಲ್ಲಿ ಕಂಪೇರ್ ಮಾಡಿದ್ರೆ ಇಂಥದ್ದೆಲ್ಲ ಇರುತ್ತೆ ಕೆಲವರಿಗೆ. ಅದು ಹೌದು. ಈಗ ಪಿಜ್ಜಾ ಅಂತ ಬಂದ ಕೂಡಲೇ ಅದು ಇಂಡಿಯನ್ ರೆಸಿಪಿ ಅಲ್ಲ, ಫಾರಿನ್ ಹೌದು. ರೆಸಿಪಿ ಅಲ್ವಾ? ಸೊ ನಿಮಗೆ ಹೆಚ್ಚಾಗಿ ಯಾವ ರೆಸಿಪಿ ಇಷ್ಟ ಆಗುತ್ತೆ? ಇಂಡಿಯನ್ ರೆಸಿಪಿ? ಇಂಡಿಯನ್ ರೆಸಿಪಿನೇ ಇಷ್ಟ ಆಗೋದು. ಆಕ್ಚುಲಿ ನಾನು ಪಿಜ್ಜಾ ತಿನ್ನೋದಿಲ್ಲ ಇದ್ದೆ. ನನಗೆ ಅದು ಚೀಸಿಂದ ಹೀಗೆ ಬರುತ್ತೆ ಅಲ್ವಾ, ಅದೆಲ್ಲ ಇಷ್ಟನೇ ಇಲ್ಲ. ಈಗ ನನ್ನ ಮಗಳು ಮನೇಲಿ ಮಾಡ್ತಾಳೆ, ಹಾಗಾಗಿ ತುಂಬ ಇಷ್ಟ ಆಗ್ತಾ ಉಂಟು. ಅದಕ್ಕೆ ಹೇಳೋದು, ಯಾವುದೇ ಒಂದು ತಿಂಡಿ ತಿನಿಸು ಉಂಟಲ್ವಾ, ನಾವು ಸ್ವಲ್ಪ ಟೇಸ್ಟ್ ಮಾಡಬೇಕು, ನೋಡಿ ನಾವು ಹೇಳಬಾರ್ದು ಅದು ನನಗೆ ಆಗಲ್ಲ ಅಂತೇಳಿ. ಯಾಕಂದ್ರೆ ಹೆಚ್ಚಾಗಿ ಹೇಳ್ತಾರೆ ಫಾರಿನ್ ರೆಸಿಪೀಸ್ ಚೆನ್ನಾಗಿರುತ್ತೆ, ಬಟ್ ತಿನ್ನಕ್ಕೆ ಇಂಡಿಯನ್ಸ್ಗೆ ಬರಲ್ಲ ಅಂತ. ನಾವು ಅದಕ್ಕೆ ತಿನ್ನೋ ಸ್ಟೈಲ್ ಬೇರೆ ಇರುತ್ತೆ. ಬೀಳ್ಸ್ಕೊಂಡು ಎತ್ಕೊಂಡು ಎಲ್ಲ ತಿಂತೀವಿ ನಾವು, ಅಲ್ವಾ? ನೋಡಿ, ಇದು ತುಂಬ ದಪ್ಪ ಇರಬಾರ್ದು. ಇದೀಗ ಪೂರಿ ತರ ಅಷ್ಟೇ ದಪ್ಪಕ್ಕೆ ಲಟ್ಟಿಸಿದ್ರಾಯ್ತು. ಹೌದು, ಪೂರಿ ಸ್ವಲ್ಪ ತೆಳು ಬರಬೇಕಿದು. ದಪ್ಪ ಬಂದ್ರೆ ಪೂರಿ ತರ ಉಬ್ಬಬಾರ್ದಿದ್ದು, ಫ್ಲಾಟ್ ಇರಬೇಕು. ಸೊ ಆದಷ್ಟು ತೆಳ್ಳಗೆ ಮಾಡಬೇಕು. ಸೊ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ, ಇಲ್ಲಾಂದ್ರೆ ಹರಿದೋಗೋದು, ಮ್ಯಾಪ್ ಎಲ್ಲ ಕ್ರಿಯೇಟ್ ಆಗುತ್ತೆ ಅದರಲ್ಲಿ. ನೋಡಿ ಹೀಗೆ ಓಕೆ. ತೆಳ್ಳಗೆ ಬರಬೇಕು. ಈಗ ನಾವು ಫ್ರೈ ಮಾಡುವ. ಅಂದರೆ ಮತ್ತೊಂದು ಪ್ಲೇಟ್ ಕೊಡಿ ನನಗೆ. ಇದು ಫ್ರೈ ಆಗಿದ ತಕ್ಷಣ ಉಂಟಲ್ಲವ, ಈ ಪೌಡ್ರನ್ನು ನಾವು ಅದಕ್ಕೆ ಅಪ್ಲೈ ಮಾಡಬೇಕು. ಹೌದು, 1 by 1. ನೀವು ಹೇಳಿದಾಗ ಉಪ್ತಾ ಇಲ್ಲ ಅಲ್ವಾ? ಹೌದು, ಫ್ಲಾಟ್ ಇದೆ. ಉಬ್ಬು ತನಕ ಬಿಡಬಾರ್ದಿದ್ದು ಹಾಗೆ. ಓಕೆ. ಸೊ ತುಂಬಾ ಫ್ರೈ ಆಗಬೇಕು ಅಂತ ಜಸ್ಟ್ ಹಾಕಿ ತೆಗಿಯೋದು. ಓಕೆ. ಹೆಚ್ಚಾಗಿ ನಾಲಿಗೆಗೆ ನಮಗೆ ರುಚಿಸುವಂತದ್ದು ಇಂಥದ್ದಲ್ವಾ ಈ ಆಯಿಲಿ ಐಟಮ್ಸ್ ಎಲ್ಲ. ಆದ್ರೆ ನಾವು ಮಾಡ್ಲಿಕ್ಕೆ ಹಿಂಜರಿತೀವಿ ಬಿಕಾಸ್ ನಮಗೆ ಹೆದರಿಕೆ ಆಗುತ್ತೆ. ಬಟ್ ಸನ್ ಪ್ರೀಮಿಯಂ ಯೂಸ್ ಮಾಡೋ ಕಾರಣ ನಾವು ಅದ್ರ ಬಗ್ಗೆ ಟೆನ್ಷನ್ ಮಾಡಬೇಕು ಅಂತಲೇ ಇಲ್ಲ. ಇದು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಲ್ವಾ? ಓಕೆ. ಇದು ಮಾಡಿದ ಕೂಡಲೇ ಹಾಕುವಂತದ್ದು ಬಿಕಾಸ್ ಹಿಡಿಯುತ್ತೆ. ಹೌದು, ಹಿಡಿಯುತ್ತೆ. ಫೋರ್ ಫೋಲ್ಡಿಂಗ್ಸ್? ಹೌದು. ಒಂದ್ಸಲ ಮಡಿಸಿ ಇನ್ನೊಂದ್ಸಲ ಮಾಡಿಸ್ಬೇಕು. 4 ಲೇಯರ್ ಇರುತ್ತೆ. ಓಕೆ.
ಇಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಮೇನ್ ಇಂಗ್ರೀಡಿಯೆಂಟ್ ಆಗುತ್ತಲ್ಲ ಮ್ಯಾಮ್? ಹೌದು, ಕೊಬ್ಬರಿ ತುರಿ ಸಹ ಹಾಕ್ಬೋದು. ಓಕೆ, ಇಲ್ಲಾಂದ್ರೆ ಬರೀ ಮೈದಾ ಇರುತ್ತೆ, ಸೊ ಇದೇ ಫ್ಲೇವರ್ ಆ್ಯಡ್ ಮಾಡುವಂಥದ್ದು ಇದಕ್ಕೆ. ಬಿಸಿ ಇರುವಾಗಲೇ ಹಾಕಿಬಿಡ್ಬೇಕು. ಐ ಥಿಂಕ್ ತುಂಬಾ ಸ್ವೀಟ್ ಕೂಡ ಬರಲ್ಲ ಇದು. ಇಲ್ಲ ಇಲ್ಲ, ಲೈಟ್ ಸ್ವೀಟ್ ಕೂಡ Light sweet ಕೂಡ. ಮೀಡಿಯಂ ಇರುತ್ತೆ ಅಂತ ಅನ್ಕೋತೀನಿ ನಾನು, ಅಲ್ವಾ? ಮೀಡಿಯಮ್ ಇರುತ್ತೆ ಇದು. ಓಕೆ. ಮನೆಯಲ್ಲಿ ಯಾರು ಫೇವ್ರೇಟ್ ಇದು ಮಂಡು? ನನಗೆ ಫೇವ್ರೇಟ್. ನಿಮಗೆ ಫೇವ್ರೇಟಾ? ಓಕೆ ಅದಂದ್ರೆ ಬಾಯಲ್ಲಿ ಹಾಕಿದ್ರೆ ಅಷ್ಟು ಸ್ಮೂತ್ನೆಸ್ ಬರುತ್ತೆ. ಓಕೆ, ತಿಂದು ನೋಡಬೇಕು ನಾನು ಎಷ್ಟು ಸ್ಮೂತ್ ಇರುತ್ತೆ ಅಂತ, ಅಲ್ವಾ? ಆ್ಯಂಡ್ ಇದನ್ನ ತುಂಬ ಟೈಮ್ ಇಟ್ಕೋಬೋದಾ ನಾವು ಈ ಸ್ವೀಟ್ನ, ಅಥವಾ ಮಾಡಿದ ದಿವಸನೇ ಖಾಲಿ ಮಾಡಿ? ಇಲ್ಲ, 1 ವೀಕ್ ತನಕ ಹೀಗೆ ಇಟ್ಕೊಳ್ಬೋದು, ಹಾಗೇನಿಲ್ಲ. ಸೊ ಹಾಗಿದ್ರೆ ಪರವಾಗಿಲ್ಲ, ಒಂದ್ಸಲನೇ ಮಾಡಿ ಇಟ್ಕೋಬಹುದು. ಒಮ್ಮೆಲೆ ತಿನ್ನಕ್ಕಾಗಲ್ಲ, ಎಷ್ಟೇ ನಾವು ಸ್ವೀಟ್ ರೆಸಿಪಿ ಯಾವುದೇ ರೆಸಿಪಿ ಮಾಡಿದ್ರು ಒಂದೇ ದಿವಸದಲ್ಲಿ ಆಗೋದಿಲ್ಲ. ಅಂಡ್ ಸ್ವೀಟ್ ಅಂತ ಹೇಳಿದ ಕೂಡಲೇ ನಾವು ದಿವಸಕ್ಕೆ 1-2 ಅಂದ್ರೆ ಇದರಲ್ಲಿ ಒಣ ಕೊಬ್ಬರಿ ಇಲ್ಲದ್ರೆ ಡೆಸಿಕೇಟೆಡ್ ಹಾಕ್ತಾ ಇರ್ತೇವಲ್ವಾ, ಹಾಗಾಗಿ ಅಷ್ಟು ಪ್ರಾಬ್ಲಮ್ ಕೊಡಲ್ಲ. 1 ವೀಕ್ ತನಕ ಮಾಡ್ಬೋದು ಸ್ಟೋರ್ ಮಾಡಿ. ಅದು ಬಿಸಿ ಇರುವಾಗಲೇ ಹಾಕಿಬಿಟ್ಟಿದ್ರೆ. ಈ ದೀಪಾವಳಿ ಟೈಮಲ್ಲೆಲ್ಲ ಇಂಥ ರೆಸಿಪೀಸ್ ಮಾಡ್ತಾರೆ, ಚೆನ್ನಾಗಿ ಸೂಟ್ ಆಗುತ್ತೆ. ಮಂಡೋ ಈಸ್ ರೆಡಿ. ಓಕೆ, ಟೇಸ್ಟ್ ಮಾಡಿ. ಖಂಡಿತವಾಗ್ಲೂ. ಥ್ಯಾಂಕ್ ಯು ಮೇಡಮ್. ಎಸ್ ವೀಕ್ಷಕರೇ, ಕೊಂಕಣಿ ಸ್ಪೆಷಲ್ ರೆಸಿಪಿ ಮಂಡೋ ರೆಡಿ ಆಗಿದೆ. ಯಾವ ರೆಸಿಪಿನ ನಾವು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತೀವೋ ಆ ರೆಸಿಪಿನ ಟೇಸ್ಟ್ ಮಾಡೋಕ್ಕೆ ಕ್ಯೂರಿಯಾಸಿಟಿ ತುಂಬಾ ಇರುತ್ತೆ. ಮಂಡೋ ನಾನಂತೂ ಇದುವರೆಗೂ ತಿಂದಿಲ್ಲ, ಸೊ ಫಸ್ಟ್ ಟೈಮ್ ಟೇಸ್ಟ್ ಮಾಡೋದು. ಆದರೆ ಇದನ್ನು ಮಾಡೋದು ಹೇಗೆ ಅಂತ ಒಂದು ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಮಂಡೋ ತಯಾರಿಸುವ ವಿಧಾನ: ಮೊದಲು 3ರಿಂದ 4 ಚಮಚ ಸಕ್ಕರೆ ಪುಡಿಗೆ 2 ಚಮಚ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ ಹಾಕಿ ಕಲಸಿಡಿ. ಇನ್ನೊಂದು ಬೌಲ್ನಲ್ಲಿ ಸ್ವಲ್ಪ ಉಪ್ಪು, ಮೈದಾ ಹಿಟ್ಟು, ನೀರು ಹಾಗೂ 1 ಚಮಚದಷ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಲಸಿ ಗಟ್ಟಿಯಾಗಿ ನಾದಿಕೊಳ್ಳಿ. ಆನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ತೆಳುವಾಗಿ ಲಟ್ಟಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿದಿಟ್ಟುಕೊಳ್ಳಿ. ಬಳಿಕ ತಯಾರಿಸಿದ ಹೂರಣವನ್ನು ತಕ್ಷಣವೇ ಉದುರಿಸಿ ಮಡಚಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಸಿಹಿ ಸಿಹಿಯಾದ ಮಂಡೋ. ಎಸ್, ಸೊ ಮಂಡೋ ಅಂತೂ ಕೈಯಲ್ಲಿ ರೆಡಿ ಇದೆ. ಇನ್ನೊಂದು ರೆಸಿಪಿ ಮ್ಯಾಮ್ ಏನು ಮಾಡ್ತಾರೆ ಅಂತ ಆಗಲೇ ಕೇಳಿದ್ದೆ, ಆಗ ಪಿಜ್ಜಾ ಅಂತ ಹೇಳಿದರು. ಸೊ ಪಿಜ್ಜಾ ಅಂತ ಹೇಳಿದ ಕೂಡಲೇ ಕ್ಯೂರಿಯಾಸಿಟಿ ಲೆವೆಲ್ ಇನ್ನಷ್ಟು ಜಾಸ್ತಿ ಆಗುತ್ತೆ. ಸೊ ಪಿಜ್ಜಾ ಮಾಡೋಣ, ಆದರೆ ಅದಕ್ಕೂ ಮುಂಚೆ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಹಾಗೆಯೇ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಎಸ್ ವೀಕ್ಷಕರೇ, ಈಗಾಗಲೇ ಒಂದು ಸ್ವೀಟ್ ರೆಸಿಪಿ ರೆಡಿ ಆಗಿದೆ, ದಟ್ ಇಸ್ ನಥಿಂಗ್ ಬಟ್ ಮಂಡೋ. ಆ್ಯಂಡ್ ಹಾಗೇನೆ ಅದರ ಜೊತೆಗೆ ಇನ್ನೊಂದು ರೆಸಿಪಿ ಪಿಜ್ಜಾ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಪಿಜ್ಜಾ ಅಂತ ಹೇಳಿದ ಕೂಡಲೇ ಕಾಯೋ ಪ್ರಶ್ನೆನೇ ಇಲ್ಲ. ಸೊ ಡೈರೆಕ್ಟ್ ಮ್ಯಾಮ್ ಹತ್ರ ಹೋಗೋಣ ಆ್ಯಂಡ್ ಪಿಜ್ಜಾ ಮಾಡೋಣ. ಓಕೆ ಬನ್ನಿ. ಎಸ್ ಮ್ಯಾಮ್, ಸೊ ಈಗ ಪಿಜ್ಜಾ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಪಿಜ್ಜಾ ಮಾಡೋಕ್ಕೆ ಸ್ಟಾರ್ಟಿಂಗ್ ಏನು ಬೇಕೀಗ? ಸ್ಟಾರ್ಟಿಂಗ್ ಫ್ರೀ ಹಿಟ್ಟಿಗೆ ಇಡುವ ನಾವು. ಫ್ರೀ ಹಿಟ್ಟಿಗೆ. ಓಕೆ, ಸಿಮ್ಮಲ್ಲೇ ಇಟ್ಟುಬಿಡಿ. ಸಿಮ್ಮಲ್ಲೇ ಸಿಮ್ಮಲ್ಲೇ ಇರಲಿ. ಸೊ ಇದನ್ನ ಫ್ರೀ ಹೀಟ್ ಅಂತ ಹೇಳ್ತಾರೆ. ಫ್ರೀ ಹೀಟ್ ಸ್ವಲ್ಪ ಬೇಕಾದ್ರೆ ಈಗ ಮಾಡಿ ಮತ್ತೆ ಸಿಮ್ ಹಾಕ್ಬೋದು. ಸ್ವಲ್ಪ ಫ್ರೀ ಹೀಟ್ ಆಗುತ್ತೆ. ಓಕೆ, ಸ್ವಲ್ಪ ಮಾಡ್ಬೋದು ನಾವು. ಫ್ಲೇಮ್ ಎಷ್ಟು ನಿಮಿಷ ಬೇಕು ಹೀಗೆ? ಹೀಗೆಯಾ? ಅದು ಫ್ರೀ ಹೀಟ್ ಆಗುತ್ತೆ ಫುಲ್ ಒಂದು 5 ಮಿನಿಟ್ಸ್ ಅಲ್ಲಿ. ಓಕೆ, ಅಂದ್ರೆ ಫುಲ್ ನಾವು ಮುಟ್ಟುವಾಗ ಬಿಸಿ ಬಿಸಿ ಇರುತ್ತೆ. ಇರುತ್ತೆ.
ಸಿಮ್ಮಲ್ಲಿ ನಾವು ಪಿಜ್ಜಾ ಅನ್ನು ಮಾಡಬಹುದು ಅಲ್ವಾ? ಸೊ ಈಗ ಫ್ರೀ ಫ್ರೀ ಟಿಕೆಟ್ ಇದೆಯಲ್ಲ, ಈಗ ಬೌಲಲ್ಲಿ ನಾವು ಇದ್ರದ್ದು ವೆಜಿಟೇಬಲ್ಸ್ ಎಲ್ಲ ರೆಡಿ ಓಕೆ. ಮಾಡ್ತೀವಿ. ಸ್ಪೂನ್ ಕೊಡಿ ಒಂದು. ಕ್ಯಾಬೇಜ್. ಸೊ ಪಿಜ್ಜಾ ಅಂತ ಹೇಳಿದ ಕೂಡಲೇ ವೆಜಿಟೇಬಲ್ಸ್ ಮೇನ್ ಆಗುತ್ತೆ, ವೆಜ್ಜೀಸ್ ಮೇನ್ ಆಗುತ್ತೆ. ಓಕೆ. ಆ್ಯಂಡ್ ಫೈನಲಿ ಚಾಪ್ ಆನಿಯನ್ಸ್, ಈರುಳ್ಳಿ. ಈರುಳ್ಳಿ ಎಲ್ಲಾನು ಫೈನ್ 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 ಚಾಪ್ಡ್ ಇರಬೇಕು ಅಲ್ವಾ? ಕಾರ್ನ್ ಕ್ಯಾರೆಟ್. ಓಕೆ. ಕಟ್ ಮಾಡ್ಲಿಕ್ಕೆ ಎಷ್ಟೊತ್ತು ತಗೊಂಡಿದ್ದೀರಾ ಮೇಡಮ್ ಈಗ ನೀವು? ಇಲ್ಲ, ಅದು ಫಾಸ್ಟ್ ಆಗುತ್ತೆ ಅಲ್ವಾ? ಫಾಸ್ಟ್ ಆಗುತ್ತಾ? ಫಾಸ್ಟ್ ಆಗುತ್ತೆ. ಓಕೆ. ಸೊ ಕಟಿಂಗ್ ಅಲ್ಲಿ, ಚಾಪಿಂಗ್ ಅಲ್ಲಿ ಸ್ಪೀಡ್ ಇದ್ದೀರಾ ನೀವು? ಯಾಕಂದ್ರೆ ನಾವೆಲ್ಲ ಚಾಪ್ ಮಾಡ್ಬೇಕಾದ್ರೆ ನಿಧಾನಕ್ಕೆ ಮಾಡಿವಿ, ಶೆಫ್ ಎಲ್ಲ ಚಾಪ್ ಮಾಡ್ಬೇಕು ಮಾಡ್ಕೊಂಡು ಹೋಗ್ತಾರೆ. ಹೌದು. ಇದಕ್ಕೆ ಪೆಪ್ಪರ್ ಪೌಡರ್ ಬೇಕು. ಪೆಪ್ಪರ್ ಪೌಡರ್. ಓಕೆ. ಅರುಣ ಮಸಾಲದವ್ರದ್ದು ಪೆಪ್ಪರ್ ಪೌಡರ್. ಎಲ್ಲ ಮಸಾಲೆಗಳಿಗೂ ಒಂದು ಕಿಂಗ್ ಅಂತಲೇ ಹೇಳ್ಬೋದು. ಸ್ವಲ್ಪ ಸಾಕು ಸಾಕು. ಓಕೆ. ಯಾಕಂತ ಹೇಳಿದ್ರೆ ಸಾಸಲ್ಲೆಲ್ಲ ಇದು ಉಂಟಲ್ವಾ, ಖಾರ. ಓಕೆ. ಸಾಸಲ್ಲೂ ಖಾರ ಇರುತ್ತೆ. ಓಕೆ. ಉಪ್ಪು ರುಚಿಗೆ ತಕ್ಕಷ್ಟು. ಓಕೆ. ವೆಜ್ಜಸ್ ಏನ್ ಬೇಕು ಅದು ಆಡ್ ಮಾಡ್ಕೋಬಹುದು. ನಮ್ಗೆ ಇಷ್ಟವಾದ ಇದಕ್ಕೆ ನೀವು ಮಶ್ರೂಮ್ ಆಡ್ ಮಾಡಬಹುದು ಮತ್ತು ಕ್ಯಾಶ್ಯೂ ನಟ್. ಓಕೆ. ಅದೆಲ್ಲ ಆಡ್ ಮಾಡಿ ಏನ್ ಬೇಕು ಅದು ಮಾಡಬಹುದು. ಆಲ್ಮೋಸ್ಟ್ ಏನ್ ರಾ ತಿಂತೀವಿ ನಾವು ಅದನ್ನ ಆಡ್ ಮಾಡಬಹುದು. ಇದನ್ನ ಬೇಯಿಸಕ್ಕೆ ಏನಾದ್ರು ಇದೆಯಾ ಅಥವಾ ರಾನ್ ಇಡೋದಾ? ಇದು ರಾನೇ ಇಡುದು. ರಾನ್ ಇಡೋದು. ಪಿಜ್ಜಾ ಟಾಪಿಂಗ್ಸ್ ಮಾಡಿ. ಪಿಜ್ಜಾದಲ್ಲಿ ಈ ವೆಜ್ಜಸ್ ನ ಬೇಯಿಸಿ ಮಾಡುವಂತದ್ದು ವೆರೈಟಿ ಇರುತ್ತಾ? ಇಲ್ಲ, ಅದು ತನ್ನ ಬೇಯುತ್ತೆ. ಅಲ್ಲ, ಪಿಜ್ಜಾದಲ್ಲಿ ಬೇಯುವಂತದ್ದು ಅದೇ. ಓಕೆ. ಸೊ ಇದಕ್ಕೆ ಪೆಪ್ಪರ್ ಪೌಡರ್ ಮಾತ್ರನೇ, ಇನ್ನು ಬೇರೆ ಮಸಾಲಾಸ್ ಆಡ್ ಮಾಡಕ್ಕಿದ್ಯಾ? ಪೆಪ್ಪರ್ ಪೌಡರ್ ಸಾಕಾಗುತ್ತೆ. ಯಾಕಂದ್ರೆ ಇಲ್ಲಿ ನಮಗೆ ಟಾಪಿಂಗ್ಸ್ ಅಲ್ಲಿ ಮಸಾಲಾಸ್ ಎಲ್ಲ ಇರುತ್ತಲ್ಲ, ಸಾಸ್ ಎಲ್ಲ, ಅದೇ ಸಾಕಾಗುತ್ತೆ. ಓಕೆ. ಇದೊಂದು ಸೈಡ್ ಅಲ್ಲಿ ಇಡುವ. ಸೊ ಇದು ರೆಡಿ ಆಯ್ತು ಈಗ? ಪ್ಲೇಟ್ ಕೊಡಿ. ಓಕೆ. ಎಸ್. ಪಿಜ್ಜಾ ಬೇಸ್ ಕೊಡಿ. ಪಿಜ್ಜಾ ಬೇಸ್. ಓಕೆ. ಇದು ರೆಡಿಮೇಡ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಹೌದು. ಯಾ. ಅಂಡ್ ತುಂಬಾ ಕಾಸ್ಟ್ಲಿ ಕೂಡ ಇರಲ್ಲ ಅಲ್ವಾ ಇದು? ಇಲ್ಲ, ಚೀಪಲ್ ಸಿಗುತ್ತೆ. ಚೀಪಲ್ ಸಿಗುತ್ತೆ. ಇದಕ್ಕೆ ನಾವು ಫಸ್ಟ್ ಬೆಣ್ಣೆ. ಓಕೆ. ಪಿಜ್ಜಾ ಬೇಸ್ ನ ಮನೆಯಲ್ಲೂ ಮಾಡ್ತಾರಲ್ವಾ ಮ್ಯಾಮ್? ಮನೆಯಲ್ಲೇ ಮಾಡ್ತಾರೆ. ಹೌದು. ಈಗೆಲ್ಲ ರೆಡಿಮೇಡ್ ಸಿಗ್ಬೇಕಾದ್ರೆ ಅಲ್ವಾ? ಸೊ ಎಸ್, ಫುಲ್ ಅದನ್ನ ಅದಕ್ಕೆ ಫುಲ್ ಲೇಪನ ತರ ಹೀಗೆ ಹಾಕ್ತಿದ್ದಾರೆ. ಓಕೆ. ಇದಕ್ಕೆ ಪಿಜ್ಜಾ ಟಾಪಿಂಗ್ ಅಂತ ಸಿಗುತ್ತೆ. ಪಿಜ್ಜಾ ಟಾಪಿಂಗ್ ಅಂತ ಇದು ರೆಡಿಮೇಡ್ ಸಿಗುತ್ತೆ. ಇದು ರೆಡಿಮೇಡ್ ಸಿಗುತ್ತೆ. ಓಕೆ. ಇದನ್ನು ಮನೆಯಲ್ಲಿ ಮಾಡಕ್ಕಾಗುತ್ತೆ ನಮಗೆ? ಮಾಡಕ್ಕಾಗುತ್ತೆ. ಓಕೆ. ಮಾಡಕ್ಕಾಗುತ್ತೆ. ಚಕ್ಕೆ, ಲವಂಗ ಎಲ್ಲ ಮಸಾಲಾ ಐಟಮ್ಸ್. ಓಕೆ. ಸೊ ಮಸಾಲಾ ಐಟಮ್ಸ್ ಅನ್ನು ಗ್ರೈಂಡ್ ಮಾಡುವಂತದ್ದು. ಓಕೆ. ಅಂಡ್ ಇದು ಸಾಸ್. ಟೊಮೆಟೊ ಸಾಸ್, ಕೆಚಪ್. ಕೆಚಪ್ ಕಲರ್ ಕೂಡ ಆಡ್ ಮಾಡುತ್ತೆ, ಇದು ಟೇಸ್ಟ್ ಕೂಡ ಆಡ್ ಮಾಡುತ್ತೆ. ಇದು ಸೆಜ್ವಾನ್ ಸಾಸ್. ಓಕೆ. ಅಂಡ್ ಇದು ಮಯೋನೀಸ್. ಓಕೆ. ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು ಲೇಯರ್ ಹಾಕುವಂಥದ್ದಲ್ಲ? ಪಿಜ್ಜಾ ಮಾಡೋದು ಕಲ್ತದಲ್ಲಿ ನೀವು? ನನ್ನ ಮಗಳು ಮಾಡ್ತಾಳೆ. ಓಕೆ. ಮಗಳನ್ನೇ ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ರು ಅಲ್ವಾ ಅಡುಗೆ ಮಾಡಕ್ಕೆ, ಮೇಘನಾ ಅಂತ ಅಲ್ವಾ? ಸೊ ಅವ್ರು ಹೇಳಿದ್ರು ಲಾಸ್ಟ್ ಟೈಮ್ ಕೇಕ್ ಎಲ್ಲ ಆರ್ಡರ್ಸ್ ರೆಡಿ ಮಾಡ್ತಾರೆ ಅಂತ. ಸೊ ಪಿಜ್ಜಾ ಕೂಡ ಮಾಡ್ತಾರೆ? ಆರ್ಡರ್ ಸಿಗುತ್ತಾ? ಆರ್ಡರ್ ಇದೆ ಅವಳಿಗೆ. ಓಕೆ. ಕೇಕಿಗೆಲ್ಲ ಆರ್ಡರ್ ಇದೆ. ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅಂತ ಹೇಳ್ತಾರೆ. ಸೊ ಅದೇ ರೀತಿ ನಮ್ಮ ರೆಸಿಪೀಸ್, ಡಿಶಸ್ ಎಲ್ಲ ಬದಲಾಗ್ತಾ ಹೋಗುತ್ತೆ. ಎಸ್. ಸೊ ಇದ್ರ ಮೇಲೆ ವೆಜ್ಜೀಸು. ಹೌದು. ಚೀಸ್ ಇದು. ಓಕೆ. ಮೇಲ್ಗಡೆ ಹಾಕುವಂಥದ್ದು ಚೀಸ್. ಮಕ್ಕಳಿಗಾದ್ರೆ ಸ್ವಲ್ಪ ಜಾಸ್ತಿ ನಾವು ಅಪ್ಲೈ ಮಾಡಬಹುದು. ಓಕೆ. ಚೀಸ್ ಎಷ್ಟು ಬೇಕು ಅಷ್ಟು ಕೆಲವರಿಗೆ ಚೀಸ್ ಇಂದ ಸ್ವಲ್ಪ ದೂರ ಇರ್ತಾರೆ. ಅಂಡ್ ಹೆಚ್ಚಾಗಿ ಕೆಲವರಿಗೆ ಸ್ವಲ್ಪ ಇಂಟ್ರೆಸ್ಟ್ ಮಾಡೋದು ಜಾಸ್ತಿ ಚೀಸ್ ಎಲ್ಲ. ಅಂಡ್ ಕೆಲವರಿಗೆ ಮಿಲ್ಕ್ ಪ್ರಾಡಕ್ಟ್ಸ್ ಅಲ್ಲಿ ಎಲರ್ಜಿ ಕೂಡ ಇರುತ್ತೆ. ಇದು ಒರಿಗಾನೋ ಅಂತ. ಓಕೆ. ಒರಿಗಾನೋ. ಓಕೆ. ಪಿಜ್ಜಾದಲ್ಲಿ ಮೀನ್ ಆಗುತ್ತಲ್ವಾ ಇದು? ಹೌದು. ಇದು ಫ್ರೀ ಹೀಟ್ ಆಗಿದೆ. ಓಕೆ. ನಾವು ಹೀಗೆ ಸ್ಟ್ಯಾಂಡ್ ಇಡಬೇಕು. ಓಕೆ. ಇದನ್ನ ಇಡ್ಲೇಬೇಕಾಗ? ಹೌದು, ಇಡ್ಲೇಬೇಕು. ಇಲ್ಲಾಗಿದ್ರೆ ನಾವು ಡೈರೆಕ್ಟ್ ಇಟ್ಟಿದ್ರೆ ಇದು ಬೇಸ್
ಸುಟ್ಟೋಗ್ತದೆ. ಓಕೆ, ಪ್ಯಾನ್ ಪಿಜ್ಜಾದಲ್ಲೂ ನಾವು ಇದನ್ನು ಇಡಲೇಬೇಕಾಗುತ್ತೆ. ಹೌದು, ಸ್ವಲ್ಪ ಉಪ್ಪಿನಂಶ. ಓಕೆ, ಹಾಂ, ಓಕೆ. ಸೊ ಇದಕ್ಕೆ ಏನು ಹೇಳ್ತಾರೆ, ಈಗ ನೀವೇನು ಇಟ್ಟಿರೋದು ಇದನ್ನ? ಅದು ನಮ್ಮ ಸ್ಟ್ಯಾಂಡ್ ಸಿಗತ್ತೆ ಅಲ್ವಾ, ಈಗ ಅನ್ನ ಬಿಸಿ ಇದೆ ಅಂತ ಟೇಬಲ್ ಅಲ್ಲಿ ಯಾವ ರೀತಿ ಸ್ಟ್ಯಾಂಡ್ ಮನೆಯಲ್ಲಿ ಇರುತ್ತೆ. ಹೌದು, ಇಲ್ಲಾಂದ್ರೆ ಇದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಸಹ ಇಡಬಹುದು. ಇದಕ್ಕೆ ಫುಲ್ ಜಾಗ ಇದೆ ಅಲ್ವಾ ನನಗೆ, ಹಾಗಾಗಿ. ಎಷ್ಟು ಟೈಮ್ ಹಿಡಿಯುತ್ತೆ ಈಗ ಇದು? ಒಂದು 10-15 ಮಿನಿಟ್ಸ್. 10-15 ಮಿನಿಟ್ಸ್ ಅಲ್ಲಿ ಮೆಲ್ಟ್ ಆಗುತ್ತೆ ಇದು, ಬೇಸ್ ಎಲ್ಲ ಮೆಲ್ಟ್ ಆಗುತ್ತಾ? ಹೌದು, ಇದು ಉಂಟಲ್ವಾ ಚೀಸ್ ಎಲ್ಲವಾ, ಸ್ವಲ್ಪ ಮೆಲ್ಟ್ ಆಗುತ್ತೆ. ಹೌದು, ಮತ್ತೆ ಸ್ಮೆಲ್ ಅರೋಮಾ ಸಹ ಒಳ್ಳೆ ಬರುತ್ತೆ ಅಲ್ವಾ? ಸೊ ಈ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ತೀರಾ ಪಿಜ್ಜಾ ಮನೆಯಲ್ಲಿ? ಬೆಳಿಗ್ಗೆಗಿಂತ ಸಂಜೆ ಹೊತ್ತಲ್ಲಿ ಮಾಡುದು ಜಾಸ್ತಿ ಅಲ್ವಾ? ಯಾಕಂದ್ರೆ ಅಲ್ಲ, ಬೆಳಿಗ್ಗೆ ಮಾಡಿದ್ರೆ ಟಿಫಿನಿಗೆ ತಗೊಂಡು ಹೋಗಕ್ಕಾಗುತ್ತೆ. ಸೊ ಪಿಜ್ಜಾ ಎಲ್ಲ ಇದ್ರೆ ನಮ್ಗೆ ಮಧ್ಯಾಹ್ನ ಆಗ್ತಾ ಇರ್ಬೇಕಾದ್ರೆ ಹಸಿವು ಜಾಸ್ತಿ, ಇನ್ನಷ್ಟು ಜಾಸ್ತಿ. ಮತ್ತು ಬಿಸಿ ಬಿಸಿ ಇರುವಾಗ ತಿನ್ಲಿಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ಹೌದು, ಕಾಲೇಜಲ್ಲೆಲ್ಲ ಯಾರಾದ್ರೂ ಒಬ್ರು ಪಿಜ್ಜಾ ತಂದ್ರೆ ಅದೆಲ್ರಿಗೂ ಶೇರ್ ಆಗುತ್ತೆ ಅಂಡ್ ಹಸಿವು ಇನ್ನಷ್ಟು ಜಾಸ್ತಿ. ಮಧ್ಯಾಹ್ನ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇರ್ತೀವಿ ನಾವು. ಇದೀಗ ನೀವು ಹೇಳಿದ್ರಿ ಆಲ್ರೆಡಿ ಮೆಲ್ಟ್ ಆಗ್ತಾ ಬರುತ್ತೆ, ಈಗ ಮೆಲ್ಟ್ ಆಗ್ತಾ ಬರ್ತಾ ಇದೆ ಅಲ್ವಾ ಮ್ಯಾಮ್? ಓಕೆ, ಸೊ ಆ ಹೀಟ್ ಏನಿದೆ ಅದು ಟಾಪ್ ಲೇಯರ್ಗೆ ರೀಚ್ ಆಗಿದೆ ಅಂತ ಅರ್ಥ. ಓಕೆ, ಎಸ್ ಮ್ಯಾಮ್. ಸೊ ಈಗ ಇದು ಹಾಕ್ತಾ ಬಂತು ಅಲ್ವಾ? ಸೊ ಇನ್ನು ತೆಗಿಯೋದಾ? ತೆಗಿಯುವ ನಾವು. ಓಕೆ, ತೆಗಿಯಕ್ಕೆ ಏನಾದರೂ ಬೇಕಾ ಈಗ? ಹೌದು, ಸ್ಪೂನ್ ಕೊಡಿ ನನಗೆ. ಓಕೆ, ಚಿಕ್ಕ ಸ್ಪೂನ್ ಸಾಕಾಗುತ್ತಾ? ಹೌದು, ಮತ್ತೊಂದು ಸ್ವಲ್ಪ ದೊಡ್ಡದೊಂದು ಕೊಡಿ ನನಗೆ. ಯಾ, ಸೊ ಪ್ಯಾನ್ ಪಿಜ್ಜಾ ಅಲ್ವಾ? ಹೌದು, ಆಗಿದೆ ನೋಡಿ. ಇದು ನಾವು ಕಟ್ ಮಾಡಿ. ಓಕೆ, 4 ಪೀಸಸ್ ಅಲ್ವಾ? ಹೌದು. ಒಂದು ಫುಲ್ ಪಿಜ್ಜಾ ತಿಂದರೆ ಫುಲ್ ಹೆವಿ ಲಂಚ್ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ಎಷ್ಟು ಪೀಸ್ ಆಯ್ತು ಈಗ ನಮ್ಮದು? 8 ಪೀಸಸ್ ಆಯಿತು ಅಲ್ವಾ? ಓಕೆ, ಎಸ್, ಪಿಜ್ಜಾ ರೆಡಿ. ಪಿಜ್ಜಾ ಕೈಯಲ್ಲಿ ಮಾಡಿದ ಪಿಜ್ಜಾ ಇನ್ನು ತಿಂದಿಲ್ಲ ನಾನು, ಅಂದ್ರೆ ಮನೆಯಲ್ಲಿ ಮಾಡಿರುವಂಥದ್ದು ಪ್ಯಾನ್ ಪಿಜ್ಜಾ. ಇವತ್ತು ಫಸ್ಟ್ ಟೈಮ್ ಕೈಯಲ್ಲಿ ನಮ್ಮ ಮನೆಯಲ್ಲಿ ಮಾಡಿರುವಂಥ ಪಿಜ್ಜಾ ಹೇಗಿರುತ್ತೆ ನೋಡಬೇಕು, ಟೇಸ್ಟ್ ಮಾಡೋಣ. ಎಸ್ ವೀಕ್ಷಕರೇ, ಪ್ಯಾನ್ ಪಿಜ್ಜಾ ರೆಡಿ ಆಗಿದೆ. ಸೊ ಪಿಜ್ಜಾ ಅಂತ ಹೇಳಿದ ಕೂಡಲೇ ಕಲರ್ಫುಲ್ ಆಗಿರುತ್ತೆ ಆ್ಯಂಡ್ ಈಗಲೂ ನೋಡ್ಬೋದು ತುಂಬಾ ಕಲರ್ಫುಲ್ ಆಗಿದೆ. ಚೀಸ್ ಅಂತೂ ಮೆಲ್ಟ್ ಆಗಿ ತಿನ್ನಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಸೊ ಈ ಪಿಜ್ಜಾ ಮಾಡೋದು ಹೇಗೆ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಪ್ಯಾನ್ ಪಿಜ್ಜಾ ತಯಾರಿಸುವ ವಿಧಾನ: ಮೊದಲು ಬಾಣಲೆಯನ್ನು ಬಿಸಿಯಾಗಲು ಒಲೆಯ ಮೇಲಿಡಿ. ಇದನ್ನು ಪ್ರೀ ಹೀಟ್ ಎಂದು ಹೇಳುತ್ತಾರೆ. ಇನ್ನೊಂದೆಡೆ ಹೆಚ್ಚಿದ ಕ್ಯಾಬೇಜ್ಗೆ ಈರುಳ್ಳಿ, ಸ್ವೀಟ್ ಕಾರ್ನ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಅರುಣ ಕರಿಮೆಣಸು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಡಿ. ನಂತರ ಪಿಜ್ಜಾ ಬೇಸ್ನ ಮೇಲೆ ಬೆಣ್ಣೆಯನ್ನು ಸವರಿ ಪಿಜ್ಜಾ ಟಾಪಿಂಗ್, ಟೊಮ್ಯಾಟೊ ಕೆಚಪ್, ಶೆಜ್ವಾನ್ ಸಾಸ್, ಮಯನೀಸ್ ಹಾಕಿ ಬೆರೆಸಿ ಪಿಜ್ಜಾ ಬೇಸ್ನ ಮೇಲೆ ಸವರಿಕೊಳ್ಳಿ. ಆನಂತರ ತರಕಾರಿಗಳ ಮಿಶ್ರಣವನ್ನು ಉದುರಿಸಿ ಚೀಸ್ ತುರಿ ಹಾಗೂ ಆರ್ಗ್ಯಾನೋವನ್ನು ಉದುರಿಸಿ. ಬಳಿಕ ಪ್ರೀ ಹೀಟೆಡ್ ಬಾಣಲೆಯಲ್ಲಿ ಸ್ವಲ್ಪ ಉಪ್ಪು ಉದುರಿಸಿ ಸ್ಟ್ಯಾಂಡ್ನ ಮೇಲೆ ತಯಾರಿಸಿಟ್ಟ ಪಿಜ್ಜಾ ಬೇಸನ್ನು ಇಟ್ಟು 10 ನಿಮಿಷಗಳ ಕಾಲ ಬೇಯಿಸಿ. ಈಗ ಬೇಕಾದ ಆಕಾರದಲ್ಲಿ ತುಂಡು ಮಾಡಿ ಸರ್ವ್ ಮಾಡಿ ಪ್ಯಾನ್ ಪಿಜ್ಜಾ. ಎಸ್ ಮೇಡಮ್, ಸೊ ಈಗ ಒಂದು ಮಂಡೋ ಒಂದು ಪಿಜ್ಜಾ ರೆಡಿ ಆಗಿದೆ. ಸೊ ಈಗ ಯಾವಾಗಲೂ ಕೇಳ್ತೀನಿ ನಾನು ಫಸ್ಟ್ ಯಾವುದು ಟೇಸ್ಟ್ ಮಾಡೋದು ಅಂತ. ಇವತ್ತಂತೂ ಕೇಳೋದೇ ಇಲ್ಲ, ಬಿಕಾಸ್ ಪಿಜ್ಜಾ ತಿನ್ನುವಾಗ ಸ್ವಲ್ಪ ಮೆಸ್ ಆಗುತ್ತೆ. ನಾವು ಫಸ್ಟಿಗೆ ಸ್ವೀಟ್ ನೋಡೋಣ, ಆಮೇಲೆ ಪಿಜ್ಜಾಕ್ಕೆ ಹೋಗೋಣ. ಸೊ ದಟ್ ಮೆಸ್ಸಿ ಅದು ಕೂಡ ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಎಸ್, ಮಂಡೋಗೆ ಹೋಗೋಣ. ಎಸ್ ಮೇಡಮ್, ತಗೊಳ್ಳಿ. ಫಾರ್ ದ ಫಸ್ಟ್ ಟೈಮ್ ಮಂಡೋ ನಾನು ಟೇಸ್ಟ್ ಮಾಡ್ತಿರೋದು. ನಿಜವಾಗ್ಲೂ ಸೂಪರಾಗಿ ಬಂದಿದೆ. ಡೆಸಿಕೇಟೆಡ್ ಕೋಕೋನಟ್ ಅದೇ ಫ್ಲೇವರ್ ಕೊಡುತ್ತೆ ಫುಲ್. ನೀವು ಹೇಳಿದ್ರಲ್ಲ ಅದು ಸಾಫ್ಟಾಗಿ ಬರಬೇಕು ಅಂತ, ಅದೇ ಸಾಫ್ಟ್ ಆಗಿದೆ. ತುಂಬಾ ಹೆವಿ ಸ್ವೀಟ್ ಅಲ್ಲ, ಲೈಟ್ ಸ್ವೀಟ್ ಆಗಿರುತ್ತೆ.
ಲಾಸ್ಟ್ ಟೈಮ್ ಕೂಡ ಬರುವಾಗ ಒಂದ್ಸಲ ಲೈಟ್ ಸ್ವೀಟ್ ಮಾಡಿಕೊಟ್ಟಿದ್ರಿ ನೀವು, ಪೆನೋರಿ. ಹೌದು. ಸೊ ಅದು ಇನ್ನೂ ನೆನಪಿದೆ, ಬಿಕಾಸ್ ಯಾವ ಸ್ವೀಟ್ ತುಂಬ ಇಷ್ಟ ಆಗುತ್ತೆ ಅದು ನೆನಪಲ್ಲಿರುತ್ತೆ. ಸೊ ಇದು ಅಷ್ಟು ನೆನಪಲ್ಲಿರುತ್ತೆ. ನೆಕ್ಸ್ಟ್ ಟೈಮ್ ಬರುವಾಗಲೂ ಹೇಳ್ತೀನಿ ನೀವು ಮಂಡು ಮಾಡಿದ್ರಲ್ವಾ ಅಂತ, ಬಿಕಾಸ್ ಟೇಸ್ಟಿಯಾಗಿದೆ ಮ್ಯಾಮ್. ಸೊ ಈಗ ನೆಕ್ಸ್ಟು ನನ್ನ ಫೇವ್ರೇಟು ಪಿಜ್ಜಾಕ್ಕೆ ಹೋಗೋಣ. ಎಸ್ ಮೇಡಮ್, ತಗೊಳ್ಳಿ. ನಾನು ಈಗಾಗಲೇ ಹೇಳಿದ್ದೆ ನಿಮ್ಮ ಹತ್ರ, ಫಾರಿನ್ ಡಿಶಸ್ ನೋಡೋಕ್ಕೂ ಚೆನ್ನಾಗಿ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಬಟ್ ತಿನ್ನೋಕ್ಕೆ ನಮ್ಗೆ ಬರಲ್ಲ ಅಂತ. ಎಸ್, ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಈ ನಾವು ಔಟ್ಸೈಡ್ ಹೋಗಿ ಏನು ತಿಂತೀವಿ ಅದೇ ರೀತಿ ಬಂದಿದೆ ಪಿಜ್ಜಾ, ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಆ್ಯಂಡ್ ಚೀಸ್ ಸಿಗ್ತಾ ಇದೆ, ವೆಜ್ಜಿಸು, ಅದರ ಜೊತೆಗೆ ನೀವು ಅದು ಆ್ಯಡ್ ಮಾಡಿದ್ರಿ ಪಿಜ್ಜಾ ಏನೋ ಹೇಳಿದ್ರಲ್ಲ, ಅಲ್ಲ ಬೇಸಲ್ಲಿ ಆ್ಯಡ್ ಮಾಡಿದ್ರಿ ಪಿಜ್ಜಾ ಟಾಪಿಂಗ್, ಅದರದ್ದು ಟೇಸ್ಟ್ ಗೊತ್ತಾಗ್ತಿದೆ. ಪಿಜ್ಜಾ ಟಾಪಿಂಗ್ ಇದು ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಕಂಪ್ಲೀಟ್ ಪಿಜ್ಜಾ ನಾನಿವತ್ತು ಖಾಲಿ ಮಾಡಿಬಿಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದನ್ನು ನಾನು ಖಾಲಿ ಮಾಡ್ತೀನಿ. ಬಟ್ ಇಲ್ಲಿವರೆಗೂ ಬಂದು 2 ರೆಸಿಪಿನ ಹೇಳ್ಕೊಟ್ವಿ. ಪ್ರತಿ ಸಲ ಕೇಳೋ ಹಾಗೆ ನಿಮ್ಮ ಹತ್ರ ಕೇಳೋ ಹಾಗಿಲ್ಲ ಹೇಗನ್ನಿಸ್ತು ಅಂತ, ಬಿಕಾಸ್ ಯಾವಾಗಲೂ ಬರ್ತಾ ಇರ್ತೀರಾ. ಬಟ್ ಸ್ಟಿಲ್ ಇವತ್ತು ಈ ರೆಸಿಪೀಸ್ ತಯಾರು ಮಾಡಿ ಹೇಗನ್ನಿಸ್ತು? ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಅಂದ್ರೆ ಪ್ರೇಕ್ಷಕರಿಗೆ ಸಹ ಮನೆಯಲ್ಲಿ ಸಹ ನಾವು ಮಾಡಬಹುದು. ಹೌದು, ಒಬ್ಬೊಬ್ಬರಿಗೆ ತುಂಬಾ ಇಷ್ಟ ಇರುತ್ತೆ ಪಿಜ್ಜಾ. ಓಕೆ, ಪರ್ಚೇಸ್ ಮಾಡ್ಲಿಕ್ಕೆ ಸ್ವಲ್ಪ ಹಿಂಜರಿತಾರೆ. ಹೌದು ಹೌದು, ತುಂಬಾ ಕಾಸ್ಟ್ಲಿ ಅಲ್ವಾ? ಕಾಸ್ಟ್ಲಿ, ಹೌದು. ಮನೆಯಲ್ಲೇ ನಾವು ಮಾಡಬಹುದು. ಅಂಡ್ ಪಿಜ್ಜಾ ಬೇಸಿಗೂ ತುಂಬಾ ಕಾಸ್ಟ್ ಆಗಲ್ಲ, ಸೊ ದಟ್ ಚೀಪಲ್ಲಿ ನಾವು ಮನೆಯಲ್ಲಿ ತಯಾರು ಮಾಡ್ಕೋಬಹುದು. ಎಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿವರೆಗೂ ಬಂದು ಮಾಡಿರುವಂಥದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಆ್ಯಂಡ್ ಈ ರೆಸಿಪೀಸ್ ಎಲ್ಲ ಮಾಡಬೇಕು ಅಂತಂದರೆ ತುಂಬ ಎಣ್ಣೆ ಬೇಕಾಗುತ್ತೆ, ಸೊ ದಟ್ ಸನ್ ಪ್ರೀಮಿಯಂ ಬೇಕೇ ಬೇಕಾಗುತ್ತೆ ಅಲ್ವಾ? ಆ್ಯಂಡ್ ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ. ಸೊ ಕುಚ್ಚಲಕ್ಕಿ ಅಂತ ಹೇಳಿದ ಕೂಡಲೇ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಆದಷ್ಟು ಕುಚ್ಚಲಕ್ಕಿನ ಯೂಸ್ ಮಾಡಬೇಕು. ಆ್ಯಂಡ್ ಈ ಕುಚ್ಚಲಕ್ಕಿ ಬಗ್ಗೆ ಯೂಸ್ ಮಾಡೋದು ಅಲ್ವಾ? ಕುಚ್ಚಲಕ್ಕಿ ಯೂಸ್ ಮಾಡೋದು ಒಳ್ಳೇದು, ಆ್ಯಂಡ್ ಅದರ ಜೊತೆಗೆ ಟೇಸ್ಟಿಯಾಗಿರೋ ಇನ್ನೂ ಒಳ್ಳೇದಾಗುತ್ತೆ. ಎಸ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಪಿಜ್ಜಾ ಅಂತೂ ನನ್ನ ಕೈಯಲ್ಲಿ ರೆಡಿ ಇದೆ. ಆ್ಯಂಡ್ ಇವತ್ತು ನಮ್ಮ ಕಿಚನಲ್ಲಿ ಪಿಜ್ಜಾನೂ ರೆಡಿ ಇದೆ, ಮಂಡನೂ ರೆಡಿ ಇದೆ. ಇದು ನಮ್ಮ ಕಿಚನಲ್ಲಂತೂ ರೆಡಿ ಆಯಿತು, ನಿಮ್ಮ ಕಿಚನಲ್ಲಿ ರೆಡಿ ಆಗೋದು ಯಾವಾಗ ಅಲ್ವಾ? ಸೊ ಆದಷ್ಟು ಬೇಗ ಇದನ್ನು ಟ್ರೈ ಮಾಡಿ, ಅಂತ ಖಂಡಿತವಾಗ್ಲೂ ಟ್ರೈ ಮಾಡಿ. ಬಿಕಾಸ್ ಪಿಜ್ಜಾ ಎಲ್ಲ ನಾವು ಆಲ್ಮೋಸ್ಟ್ ಔಟ್ಸೈಡ್ ಹೋಗಿ ತಿನ್ನಬೇಕು ಅಂತ ಅನ್ಕೋತೀವಿ, ಇಲ್ಲ ಮನೆಯಲ್ಲೂ ಕೂಡ ಮಾಡ್ಬೋದು. ಮಾಡಬೇಕು ಅಂತಾದರೆ ಟ್ರೈ ಮಾಡಬೇಕು ಅಲ್ವಾ? ಸೊ ಇದೇ ರೀತಿ ದಿನನಿತ್ಯ ಹೊಸ ರೆಸಿಪಿಗಾಗಿ, ಟೇಸ್ಟಿ ರೆಸಿಪೀಸ್ಗಾಗಿ ನೋಡ್ತಾ ಇರಿ ನಮ್ಮ TV, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.